ನಮಸ್ಕಾರ. ನಾನು ಪ್ರಮೋದ್ ಕುಮಾರ್, ಡಿವೈಎಸ್ಪಿ ಪುತ್ತೂರು ಉಪವಿಭಾಗ. ಪುತ್ತೂರು ಉಪವಿಭಾಗದ ನಾಗರಿಕರಿಗೆ ಒಂದು ಮಾಹಿತಿಯನ್ನು ಕೊಡುವ ಉದ್ದೇಶದಿಂದ ತಮ್ಮ ಮುಂದೆ ಬಂದಿದ್ದೇನೆ. ಇತ್ತೀಚೆಗೆ ನಮ್ಮ ಇಲಾಖೆ ವತಿಯಿಂದ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತಕ್ಕಂಥ ಹೊಸ ಒಂದು ಉಪಕ್ರಮವನ್ನು ಜಾರಿಗೊಳಿಸಲಾಗಿದೆ. ಯಾವ ನಾಗರಿಕರು ಮನೆಯನ್ನು ಬೀಗ ಹಾಕಿ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 2 ದಿನ 3 ದಿನ ಪ್ರವಾಸದ ಉದ್ದೇಶದಿಂದ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಉದ್ದೇಶದಿಂದ ಮನೆ ಬಿಟ್ಟು ಬೀಗ ಹಾಕಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಆ ಮಾಹಿತಿಯನ್ನು ಕಂಟ್ರೋಲ್ ರೂಮ್ಗೆ ನೀಡಿದ್ದಲ್ಲಿ ತಮಗೆ ಆ ನಂಬರನ್ನು ಶೇರ್ ಮಾಡಲಾಗ್ತದೆ. ಕಂಟ್ರೋಲ್ ರೂಮ್ಗೆ ನೀಡಿ ತಮ್ಮ ಮನೆಯ ಲೊಕೇಶನ್ನು, ತಮ್ಮ ಮನೆಯ ಭಾವಚಿತ್ರ ಇದನ್ನು ತಾವು ಶೇರ್ ಮಾಡಿದ್ದಲ್ಲಿ ಸರಹದ್ದಿನ ಪೊಲೀಸ್ನವರು, ಠಾಣಾ ರಾತ್ರಿ ಬೀಟ್ ಕರ್ತವ್ಯದ ಪೊಲೀಸ್ನವರು ತಮ್ಮ ಮನೆಗೆ ಭೇಟಿ ನೀಡಿ ತಮ್ಮ ಮನೆಯ ಸುರಕ್ಷತೆಯನ್ನು ಪರಿಶೀಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಎಲ್ಲ ನಾಗರಿಕರಲ್ಲಿ ಮನವಿ, ಇದೊಂದು ಇಲಾಖೆಯ ಬಹಳ ಉತ್ತಮವಾದಂಥ ಒಂದು ಸಾರ್ವಜನಿಕ ಸ್ನೇಹಿ ಉಪಕ್ರಮವನ್ನು ಎಲ್ಲ ನಾಗರಿಕರು ಬಳಸ್ಕೊಳ್ಬೇಕು ಅಂತಕ್ಕಂಥ ಮನವಿಯೊಂದಿಗೆ ತಮಗೆ ಕಂಟ್ರೋಲ್ ರೂಮ್ನ ವಿವರವನ್ನು ನೀಡಲಾಗ್ತದೆ. ಈಗಾಗಲೇ ಈ ಸಂಬಂಧ ಒಂದು ಪೋಸ್ಟರನ್ನು ಈಗಾಗಲೇ ನಾವು ಪ್ರಚುರಪಡಿಸಿದ್ದೀವಿ. ಎಲ್ಲ ನಮ್ಮ ವಾಟ್ಸಪ್ ಬೀಟ್ ಗ್ರೂಪ್ಗಳಲ್ಲಿ ಕೂಡ ಇದನ್ನು ನಾವು ಪ್ರಚಾರವನ್ನು ಮಾಡಿದ್ದೇವೆ. ಸೊ ಇದನ್ನು ತಾವೆಲ್ಲ ಬಳಸ್ಕೊಳ್ಬೇಕು ಅಂತಕ್ಕಂಥ ಮನವಿಯೊಂದಿಗೆ ಆ ನಂಬರನ್ನು ಕೂಡ ತಮಗಿಲ್ಲಿ ನಾನು ಶೇರ್ ಮಾಡೋದಕ್ಕೆ ಬಯಸ್ತೇನೆ. ಸೊ ಲಾಕ್ಡೌನ್ ಬೀಟ್ ಸಿಸ್ಟಮ್, ಬೀಗ ಹಾಕಿದ ಮನೆಯ ಗಸ್ತು ವ್ಯವಸ್ಥೆ. ಸೊ ಈ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಜಾರಿಗೊಳಿಸಿದ್ದು, ಮೊದಲನೇ ಹಂತದಲ್ಲಿ ಕಂಟ್ರೋಲ್ ರೂಮ್ ನಂಬರ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ 0824-244-0284 ಈ ನಂಬರಿಗೆ ಕರೆ ಮಾಡಿ ಲಾಕ್ಡೌನ್ ಬೀಟ್ ಸಿಸ್ಟಮ್ ಸೇವೆಯನ್ನು ಪಡಿಬೋದಾಗಿರ್ತದೆ. ಇದಕ್ಕೆ ಕರೆ ಮಾಡಿದ ನಂತರ ತಾವು ತಮ್ಮ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಅವಧಿ, ಮನೆಯ ಸಂಪೂರ್ಣ ವಿಳಾಸ ಮತ್ತು ಲೊಕೇಶನ್, ನಿಮ್ಮ ಮನೆಯ ಇತ್ತೀಚಿನ ಫೋಟೋ ಇದನ್ನು ತಾವು ಕಂಟ್ರೋಲ್ ರೂಮ್ಗೆ ಶೇರ್ ಮಾಡಿದ್ರೆ ಕಂಟ್ರೋಲ್ ರೂಮಿಂದ ಸಂಬಂಧಪಟ್ಟ ಠಾಣೆಗೆ ಈ ಮಾಹಿತಿ ರವಾನೆ ಆಗ್ತದೆ. ಸದರಿ ಮಾಹಿತಿ ಮೇರೆಗೆ ರಾತ್ರಿ ಗಸ್ತು ನಿರ್ವಹಣೆ ಮಾಡ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಮನೆಗೆ ಭೇಟಿ ನೀಡಿ ಮನೆಯ ಸುರಕ್ಷತೆಯನ್ನು ಪರಿಶೀಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಎಲ್ಲ ನಾಗರಿಕರು ಈ ಲಾಕ್ಡೌನ್ ಬೀಟ್ ಸಿಸ್ಟಮ್, ಬೀಗ ಹಾಕಿದ ಮನೆಯ ಗಸ್ತು ವ್ಯವಸ್ಥೆಯ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳ್ಕೊಂಡು ಈ ಮೂಲಕ ಕೋರಿಕೊಳ್ತೇವೆ. ಅದರ ಜೊತೆಗೆ ಅವರು ಯಾವ ರೀತಿ ಎಚ್ಚರಿಕೆ ಜೊತೆಗೆ ಯಾರು ಈಗ ಬೇರೆ ಬೇರೆ ಉದ್ದೇಶಗಳಿಗೆ ತಾವು ಮನೆ ಬಿಟ್ಟು ಹೋಗ್ತೀರಿ, ಪ್ರವಾಸದ ಉದ್ದೇಶದಿಂದ ತಾವು ಬೇರೆ ಊರಿಗೆ ಪ್ರಯಾಣ ಬೆಳೆಸ್ಬೋದು, ಅಥವಾ ಸಂಬಂಧಿಕರ ಮದುವೆ ಅಥವಾ ಬೇರೆ ಶುಭ ಕಾರ್ಯಗಳಿಗೆ ತಾವಲ್ಲಿ ಹೋಗ್ಬೋದು. ತಾವು ಹೋದಂಥ ಸಂದರ್ಭದಲ್ಲಿ ತಾವು ಅಲ್ಲಿ ಭೇಟಿ ಮಾಡಿದಂಥ ಫೋಟೋಗಳನ್ನು, ವಿಡಿಯೋಗಳನ್ನು ತಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಹಂಚಿಕೊಂಡಂಥ ಸಂದರ್ಭದಲ್ಲಿ ಈ ಅಪರಾಧ ಮಾಡ್ತಕ್ಕಂಥ ಅಥವಾ ಕಳ್ಳತನ ಮಾಡ್ತಕ್ಕಂಥ ಪ್ರವೃತ್ತಿಯುಳ್ಳ ವ್ಯಕ್ತಿಗಳು ಸದರಿ ಮಾಹಿತಿಯನ್ನು ಬಳಸ್ಕೊಂಡು ತಾವು ಮನೆಯಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರವನ್ನು ಅವರು ಖಚಿತಪಡಿಸ್ಕೊಂಡು ಕಳ್ಳತನ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಜೊತೆಗೆ ತಾವು ಮನೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ತಮಗೆ ನಿಗದಿತವಾಗಿ ಪೇಪರ್ ಬರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಹಾಲು ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಅವರಿಗೆಲ್ಲ ಕೂಡ ತಾವು ಅದನ್ನು ಎಷ್ಟು ದಿನ ಇರೋದಿಲ್ಲ ಆ ಮಾಹಿತಿಯನ್ನು ಕೊಟ್ಟು ಹೋಗಬೇಕಾಗ್ತದೆ. ಜೊತೆಗೆ ಇಲ್ಲ ಪೇಪರ್ ಮನೆ ಮುಂದೆ ಬಿದ್ದಿದ್ರೆ ಅದು ಕೂಡ ತಾವು ಮನೆಯಲ್ಲಿ ಇಲ್ಲ ಅಂತಕ್ಕಂಥ ಒಂದು ಸೂಚನೆಯನ್ನು ಅಪರಾಧ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನೀಡ್ತಕ್ಕಂಥ ಒಂದು ಸಂದರ್ಭ ಉದ್ಭವ ಆಗ್ತದೆ. ಆದ್ದರಿಂದ ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವೈಯಕ್ತಿಕ ವಿವರಗಳನ್ನು ಹಂಚಿಕೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾವುದು ಅನಗತ್ಯವಾಗಿ ತಮ್ಮ ವೈಯಕ್ತಿಕ ಮಾಹಿತಿ ಸಾರ್ವಜನಿಕರಿಗೆ ಅವಶ್ಯಕತೆ ಇಲ್ಲೋ ಅಂಥ ಮಾಹಿತಿಯನ್ನು ದಯವಿಟ್ಟು ಹಂಚಿಕೊಳ್ಳಬಾರದು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಬಯಸ್ತೇನೆ. ಈಗ ನಾರ್ಮಲಿ ಕಳ್ಳತನಗಳು ರಾತ್ರಿ ವೇಳೆಯಲ್ಲಿ ಹೆಚ್ಚು ಜರುಗ್ತದೆ. ರಾತ್ರಿ ವೇಳೆಯಲ್ಲಿ ನಮ್ಮ ಬೀಟ್ ವ್ಯವಸ್ಥೆ ಇದೆ. ಪುತ್ತೂರು ಟೌನಿಗೆ ಸಂಬಂಧಪಟ್ಟಂತೆ 2 ಬೀಟ್ ವ್ಯವಸ್ಥೆ ಇದೆ. ಜೊತೆಗೆ ಠಾಣೆಗೆ ಸಂಬಂಧಪಟ್ಟಂಗೆ ಒಬ್ಬ ನೈಟ್ ರೌಂಡ್ ಅಧಿಕಾರಿ ಇರ್ತಾರೆ. ಅವರ ಮೇಲ್ವಿಚಾರಣೆಗೆ ಒಬ್ಬರು ಸಬ್ ಡಿವಿಷನಲ್ಲಿ ಒಬ್ಬರು ಆಫೀಸರ್ ಇರ್ತಾರೆ. ಜೊತೆಗೆ ಡಿಸ್ಟಿಕ್ ಬೀಟನ್ನು ಮಾನಿಟರ್ ಮಾಡೋದಕ್ಕೆ ಒಬ್ಬರು DSP ಅಂತದ ಅಧಿಕಾರಿ ಇರ್ತಾರೆ. ಸೊ ತಾವು ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ಡೇ ಬೀಟು ನಾವು ಕೂಡ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರಾತ್ರಿ ಗಸ್ತಿನವರು ಪ್ರತಿ ಸಂದರ್ಭದಲ್ಲಿ ಕೇವಲ 1 ಬಾರಿ ನಿಮ್ಮ ಏರಿಯಾಕ್ಕೆ ಬರ್ಬೋದು. ನೀವು ಆ ಮಾಹಿತಿಯನ್ನು ಹಂಚಿಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಇರೋ ಏರಿಯಾಕ್ಕೆ 2-3 ಬಾರಿ ಬಂದು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.